ಹೇಳಿದರೆ ಇವತ್ತೇ ನಾನು ಯಾವಾಗ ಬಿಗ್ ಬಾಸ್ ಮನೆಯಿಂದ ಬಂದಿದ್ದೀನಿ ಜಸ್ಟ್ ಇಂಟರ್ವ್ಯೂಸಲ್ಲಿಯೇ ಬ್ಯುಸಿ ಇದ್ದೀನಿ. ಸೊ ಫ್ಯಾಮಿಲಿ ಜೊತೆ ಆಗಲಿ ಅಜ್ಜಿ ಜೊತೆಗೆ ಆಗಲಿ ಜಾಸ್ತಿ ಮಾತುಕತೆ ಆಗಲಿಲ್ಲ, ಸ್ವಲ್ಪನೇ ಮಾತುಕತೆ ಆಯಿತು. ಫುಲ್ ಇದರಲ್ಲಿಯೇ ಬ್ಯುಸಿ ಇದ್ದೀನಿ ನಾನು. ಪ್ರೀತಿಯೇ ನನ್ನ ಹೊಟ್ಟೆ ಫುಲ್ ತುಂಬಿದೆ. ಇವತ್ತೇ ನನಗೆ ಅಂತ ತಿನ್ಲಿಕ್ಕೇನೆ ಮನಸ್ಸಾಗಲ್ಲ. ಕನ್ನಡ ಅರ್ಥ ಆಗುತ್ತಾ? ಅವರೇ ಕೊಟ್ಟರು ಬಂಗುಡೆ ಅಂತ, ಸೊ ನಾನು ತಗೊಳ್ಳಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಥ್ಯಾಂಕ್ ಯು ಹೇಳಿದರೆ ಅಷ್ಟು ಕಮ್ಮಿಯೇ. ಓಕೆ, ಸಾಯುವ ತನಕ ಇದೆ ಎಲ್ಲ ಮರೆಯಲ್ಲ ನಾನು. ಯಾಕೆಂದ್ರೆ ಇಲ್ಲಿ ತನಕ ನಾನು ಬಂದಿದ್ದೀನಿ ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಪ್ರೀತಿಯಿಂದ ಅಷ್ಟೇ. ಇಲ್ಲ, ನಾನು ಫಸ್ಟ್ ಬಿಗ್ ಬಾಸ್ ಅವರು ನನಗೆ ಕಾಲ್ ಮಾಡಿದ್ರಲ್ವಾ, ನಾನು ಅವರಿಗೆ ಹೇಳಿದ್ರಲ್ವಾ ನೀವು ಬರ್ತೀರಾ ಅಂತ ಕೇಳುವಾಗ ನಾನು ಅವರಿಗೆ ಫಸ್ಟ್ ಪ್ರಶ್ನೆನೇ ಅದೇ ಮಾಡಿದ್ದೀನಿ. ನಿಮಗೆ ಗೊತ್ತುಂಟಲ್ವಾ ನನಗೆ ಫುಲ್ ಕನ್ನಡ ಬರಲ್ಲ ಅಂತ. ಸೊ ಅವ್ರು ಹೇಳಿದ್ರು ಪರವಾಗಿಲ್ಲ ನೀವು ಬನ್ನಿ ಅಂತ ಹೇಳಿದ್ರು. ಅಂದರೆ ನಾನು ಒಂದು ವಿಷಯ ಹೇಳ್ತೀನಿ. ನಮ್ಮ ಡೈರೆಕ್ಟರ್ ಇದ್ದಾರಲ್ವ ಬಿಗ್ ಬಾಸ್ ಅವರು, ನಾನು ಇಂಟರ್ವ್ಯೂ ಕೂಡ ಕೊಡುವಾಗ ಇಂಟರ್ವ್ಯೂ ಅಂದರೆ ಡೈರೆಕ್ಟ್ ನನ್ನ ಎಂಟ್ರಿಯೇ, ನನ್ನ ಎಂತ ಇಂಟರ್ವ್ಯೂ ಅಂತ ಎಂತ ಇರಲಿಲ್ಲ, ಡೈರೆಕ್ಟ್ ಒಂದೇ ಮೀಟ್. ಓಕೆ, ಸೊ ಆ ಮೀಟ್ ಹೇಗೆ ಇತ್ತು ಅಂದರೆ, ನಾನು ಹೇಗೆ ಬಟ್ಟೆ ಹಾಕಿದ್ದೀನಿ ಅಂದರೆ ಒಂದು ನಾರ್ಮಲ್ ಒಂದು ಕುರ್ತಾ ಇತ್ತು, ಒಂದು ಲಾಂಗ್ ಪರ್ಪಲ್ ಕುರ್ತಾ, ಆ್ಯಂಡ್ ಮುಖದಲ್ಲಿ ಕೂಡ ಎಂತ ಇರಲಿಲ್ಲ. ಓಕೆ, ಆ್ಯಂಡ್ ಹೀಗೇನೆ ಆ ಟೈಮಲ್ಲಿ ನಾನು ಬ್ಯಾಂಗ್ಳೂರು ಹೋಗಿದ್ದೀನಿ. ನನ್ನ ತಲೆ ಕೂಡ ಬಾಚನೆ ಕೂಡ ಮಾಡಲಿಲ್ಲ, ಹಿಂಗೇನೆ ಒಟ್ರಾಸಿ. ಓಕೆ, ಅವರು ನನಗೆ ನೋಡ್ತಾ ಇದ್ದಾರೆ. ಅವರು ಜಸ್ಟ್ 10 ನಿಮಿಷ ನನ್ನ ಜೊತೆಗೆ ಮಾತಾಡಿದ್ರು. ಓಕೆ, ಅವರು ನನಗೆ ಜಸ್ಟ್ ರಿಯಲ್ ಮೀ ಅಕ್ಸೆಪ್ಟ್ ಮಾಡಿದ್ರು. ಎಂಥ ಕ್ವೆಶನ್ ಜಾಸ್ತಿ ಕೇಳಿಲ್ಲ ನನ್ನ ಜೊತೆಗೆ. ಓಕೆ, ನೀವು ಹೇಗೆ ಇದ್ದೀರಾ ಹಾಗೇನೆ ನನಗೆ ಬೇಕು ಅಂತ ಅವರು ನನಗೆ ಅಲ್ಲಿಯೇ ನಿಮಗೆ ಫೋನ್ ಬರುತ್ತೆ ಅಂತ ಹೇಳಿದ್ರು. ಹೌದು, ಬಟ್ ನನಗೆ ಖುಷಿ ಆಯಿತು ಅಂದರೆ, ಫಾರ್ ಎಕ್ಸಾಂಪಲ್ ಇವತ್ತೇ ಜಸ್ಟ್ ಅವರು ನನ್ನ ವ್ಲಾಗ್ಸ್ ಆಗಲಿ ರೀಲ್ಸ್ ಆಗಲಿ ಜಸ್ಟ್ ಒಂದೊಂದು ನಿಮಿಷ ಜಸ್ಟ್ ನೋಡಿದ್ರು. ವ್ಲಾಗ್ಸಲ್ಲಿ ಕೂಡ ಒಂದು 5-10 ನಿಮಿಷ ವ್ಲಾಗ್ಸ್ ಎಲ್ಲ ನೋಡ್ತಾರೆ. ನನ್ನ ಬಗ್ಗೆ ಎಂತ ಗೊತ್ತಿಲ್ಲ, ನನಗೆ ನಂಬಿ ಯಾವುದೋ ಒಂದು ಊರಲ್ಲಿ ಸೈಡಲ್ಲಿ ನಾನು ವ್ಲಾಗ್ಸ್ ಎಲ್ಲ ಮಾಡುವಾಗ ನನಗೆ ನಂಬಿ ಅವರ ಮನೆಗೆ ಕರ್ಕೊಂಡು ಬಂದ್ರಲ್ವಾ. ಸೊ ಅದಕ್ಕೆ ಆ ವೇದಿಕೆಗೆ ನಾನು ಥ್ಯಾಂಕ್ ಯು ಸೋ ಮಚ್. ಎಷ್ಟು ನೆಕ್ಸ್ಟ್ ಹೋಗಿದ್ರೆ ಕೂಡ ನಾವು ಮತ್ತೆ ಬುಡಗೇನೆ ಬರ್ಬೇಕಂತ. ಸೊ ನನ್ನ ವ್ಲಾಗಿಂಗ್ ಪಣ್ಣು 3 ತಿಂಗಳು ಅಲ್ಪ ಕಂಟಿನ್ಯೂಸ್ಲಿ ಕನ್ನಡನೇ ಕೇಳೊಂದಿತ್ತೀನಿ, ಕನ್ನಡನೇ ಪಾತೆರೊಂದಿತ್ತೀನಿ. ಅತ್ತೆ ಏನ ಮಮ್ಮಿ ಒಂಜಿ ಮೀಟ್ ಮಾಡಿ ಬರೋ ಬೈದಿದ್ದರೆ ಗೊತ್ತುಂಡೆ ಇಲ್ಲದ ಉಳ್ಳೈ ಎಂಕ ತುಳು ಅಂಚ ಪಾತೆರೆ ಬರೋಂದಿತ್ತು. ಜಿಜನೆ ಇರೋ ಗೊತ್ತಿಲ್ಲತ್ತೆ ತುಳು ಎಂಚ ಪಾತೆರನು ನಡುಟಿ ಅಂತ ಸ್ಟಾಪ್ಲ ಮಾಡ್ಬೋದು ಅಂಚ ಜನಗಳು ಬಂದು ಸಾರಿ ಪಾತೆರೆ ಬಂದು. ಸೊ ಕನ್ನಡ ಸೊ ಅಂಚ ಸೊ ಇದು ಪಟ ಪಾತೆರೆ ಬರ್ಪುಚ್ಚಿ ಮೆಲ್ಲ ಇಂಚ ಪಾತೆರೆ. ಓಕೆ, ಯಾನು ಎನ್ನದು ಜಿ ಎಂಕ್ ಇಂಚಪುರ ಆಪರ್ಚುನಿಟಿ ಇಂಚಪುರ ಅವಕಾಶ ಸಿಕ್ಕೊಂಡು ಬಂದು ಥ್ಯಾಂಕ್ ಯು ಸೋ ಮಚ್. ಇದನಿಗೆಲ್ಲ ಇರೇ ಗೊತ್ತುಂಡು. ಯಾನ್ ಅಲ್ಪೊಡ್ದು ಪೋದು ಬತ್ತು ಒಂಜಿ ಮನೆ ಮಗಳು ಪಂದೆನ್ ಕೊಂಚಿ ಅಕ್ಸೆಪ್ಟ್ ಮಲ್ದೆ ಪೂರ ಕರ್ನಾಟಕದಗುಲು ಐಕ್ ಥ್ಯಾಂಕ್ ಯು ಸೋ ಮಚ್. ನೆಡ್ದು ಮಲ್ಲ ದಾದೆ ಬೋಡತೆ ತುಂಬ ಖುಷಿ ಆಗ್ತಾ ಉಂಟು. ನನಗೆ ಕೂಡ ಗೊತ್ತಿರಲಿಲ್ಲ ನನ್ನ ವೆಲ್ಕಮ್ ಆ ಥರ ಆಗುತ್ತೆ ಅಂತ. ಫುಲ್ಲು ಅನ್ಎಕ್ಸ್ಪೆಕ್ಟೆಡ್ ಇತ್ತು ನನಗೆ. ಜಾಸ್ತಿ ಮೀನು ಎಲ್ಲ ತಿನ್ನೋದು ಜಾಸ್ತಿಯೇ, ನನ್ನ ಡೈಲಿ ನಾನು ಮೀನು ತಿಂತೀನಿ. ಸೊ ಯಾವಾಗ ನಾನು ಮೀನು ಇಟ್ಕೊಂಡಿದ್ದೀನಲ್ವಾ, ನನಗೆ ಅದು ನನ್ನ ಊರಿನ ಒಂದು ಫೀಲಿಂಗ್ ಉಂಟಲ್ವಾ ಮತ್ತೆ ಬಂತು. ಯಾಕೆಂದರೆ ನಾನು ಮೀನು ಮಾರುವವರು ಬರ್ತಾರೆ, ನಾನು ಕೆಳಗೆ ಕುತ್ಕೊಳ್ಳಿ ಮೀನೆಲ್ಲ ಮಾಡ್ತೀನಿ. ಸೊ ನನಗೆ ಒಂದು ಫೀಲ್ ಬಂತು, ನನ್ನ ಊರಿಗೆ ವಾಪಸ್ ಬಂದಿದ್ದೀನಿ ಅಂತ. ಅದೇ ಮೀನು ಯಾವಾಗ ನನ್ನ ಕೈಯಲ್ಲಿ ಇಟ್ಟಿದ್ದೀನಲ್ವಾ ಆ ಟೈಮಲ್ಲಿ. ಇವತ್ತು ಸ್ವಲ್ಪ ನಾನು ಇದರಲ್ಲಿ ಸ್ವಲ್ಪ ಬ್ಯುಸಿ ಇದ್ದೀನಿ, ಇಂಟರ್ವ್ಯೂಸ್ ಎಲ್ಲ. ಸೊ ಅಲ್ಲಿಂದ ಬಂದ ನಂತರ ಇವತ್ತೇ ಮತ್ತೆಂತ ಗೊತ್ತುಂಟಾ, ಮುಂಚೆ ನಿಮ್ಮೆಲ್ಲರಿಗೆ ಗೊತ್ತಿರ್ಬೋದು ನಾನು ಎಷ್ಟು ತಿಂತಾ ಇದ್ದೀವಿ ಅಂತ ವಿಡಿಯೋ ಮಾಡಿ. ಬಿಗ್ ಬಾಸ್ ಮನೆಯಿಂದ ಅದೇ ಇವತ್ತೇ ನಾವು ಸ್ವಲ್ಪ ತಿನ್ನಿದ್ದೀನಿ. ಇವಾಗ ನನಗೆ ತಿನ್ಲಿಕ್ಕೆ ಇದೇನೇ ಇಲ್ಲ. ನಾನು ದೂರ ಇದ್ರೇನೆ ಅವ್ರಿಗೆ ಸ್ವಲ್ಪ ಅವ್ರು ಇಲ್ಲಾಂದ್ರೆ ನಾನು ಕಿರಿಕಿರಿ ಮಾಡ್ತಾ ಇದ್ದೀನಲ್ವಾ. ಅವ್ರು ಹಾಗೆ ಹೇಳಿದ್ರ ನಿಮ್ಗೆ ಬೇಜಾರಾಗುತ್ತೆ? ಹೌದು ಇರ್ಬೋದು, ಮಾಡ್ಲಿಕ್ಕೆ ನನಗೆ ಗೊತ್ತುಂಟು. ಬಟ್ ಯಾವಾಗ ನಾನು ಇವತ್ತೇ ಒಂದು ಜಗಳ ಮಾಡ್ಲಿಕ್ಕೆ ಇದ್ರೆ, ಕನ್ವಿನ್ಸ್ ಮಾಡ್ಲಿಕ್ಕೆ ಇದ್ರೆ, ಆ ಟೈಮಲ್ಲಿ ಪಟ ಬರಲ್ಲ. ಆ ಟೈಮಲ್ಲಿ ಎಂತ ಬರುತ್ತೆ ಎಲ್ಲ ಹೇಳ್ಬಿಡ್ತೀನಿ. ಆಗ ನಂತರ ನಂಗೆ ಹೇಳ್ತಾರೆ ಇವರು ಎಂತ
ಭಟ್ರಸಿ ಹೇಳಿ ನನಗೆ ನಾಮಿನೇಟ್ ಮಾಡಬೇಕು, ಎಂತ ಕೂಡ ಮಾತಾಡ್ತಾರೆ. ಆ ಟೈಮಲ್ಲಿ ನನಗೆ ಎಂತ ಹೇಳ್ಬೇಕು, ಮಧ್ಯದಲ್ಲಿ ನಾನು ಸ್ಟಾಪ್ ಮಾಡಿದ್ರೆ ಅವರು ಅವರ ಮಾತು ಮಧ್ಯದಲ್ಲಿ ಆಗ್ತಾರೆ. ಸೊ ಅದೇ ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ಲ. ಅವ್ರು ಯಾವ್ದು ಫೀಲಿಂಗ್ ಬಾಯಲ್ಲಿ ಹೇಳಲಿಕ್ಕೆ ಆಗಲ್ಲ, ಆ ಫೀಲಿಂಗ್ ಇಲ್ಲಿ ಇರುತ್ತೆ. ಸೊ ವರ್ಡ್ಸ್ಗೆ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಆಗಲ್ಲ ಸರ್. ತುಂಬಾ ಫೇವರಿಟ್ ಮೀನು, ಸೊ ಅದನ್ನ ಆ ದಿನ ಹಿಡಿದ್ವಿ ಕೈಯಲ್ಲಿ ಹೌದು, ಇಟ್ಕೊಂಡು ಸೆಲೆಬ್ರೇಟ್ ಮಾಡಿದ್ರಿ. ತುಂಬಾ ಇಷ್ಟ ಆಯ್ತು. ತಿನ್ಲಿಲ್ಲ, ಹಾ, ಯಾವಾಗ ತಿಂತೀರಿ? ತಿಂತೀನಿ ಇವತ್ತೇ. ನಿಮಗೆ ನಿಮ್ಮ ಫೇವರೇಟ್ ಮಲ್ಲಿಗೆಯನ್ನ ಮುಡಿಸಿದ್ದಾರೆ, ಇದರ ಬಗ್ಗೆ ಏನು ಹೇಳಲಿಕ್ಕೆ ತುಂಬ ಇಷ್ಟಪಡ್ತೀನಿ? ಖುಷಿ ಆಯಿತು ಆ್ಯಕ್ಚುಲಿ. ಇದೆ ಮಲ್ಲಿಗೆ ಆ್ಯಕ್ಚುಲಿ ನಾನು ಬಿಗ್ ಬಾಸ್ ಮನೆಯಿಂದ ಬಂದು ಫಸ್ಟ್ ಟೈಮ್ ಆಗ್ತಾ ಇದ್ದೀನಿ ಮಲ್ಲಿಗೆ. ಹೌ ಡು ಯು ಫೀಲ್? ಇವತ್ತೇ ಊರಲ್ಲಿ ನಾನು ಅದೇ ಹೇಳಿದ್ದೀನಿ, ಮೀನಾಗಲಿ ಮಲ್ಲಿಗೆ ಆಗಲಿ ನಾವು ಇವತ್ತೇ ದೇವಸ್ಥಾನಗೆ ಎಲ್ಲ ಇವತ್ತೇ ಊರಲ್ಲಿ ಬಂದಿದ್ದೀವಿ. ಹಾಗೆ ಎಸ್, ನೀವೀಗ ಮೊನ್ನೆ ನೀವು ಮೀನುಗಾರರ ಬಗ್ಗೆ ಮಾತಾಡಿದ್ರಿ, ಅದೇ. ಅಲ್ಲಲ್ಲ ಜಸ್ಟ್ ಮೀನುಗಾರರ ಬಗ್ಗೆ ಮಾತಾಡಿದ್ರಿ, ಮತ್ತೆ ಪಿಲಿವೇಷದ ಬಗ್ಗೆ ಮಾತಾಡಿದ್ರಿ. ಅದು ಹೇಗೆ ನಿಮ್ಗೆ ಅನಿಸಿದೆ ಅದ್ರ ಬಗ್ಗೆ? ಅದೇ ಗೊತ್ತಿಲ್ಲ ನನಗೆ. ಇಲ್ಲಿತ್ತು, ಇಲ್ಲಿ ಬಂತು. 3 ತಿಂಗಳ ನಂತರ ತುಂಬ ನಾನು ಮಾತಾಡಿದ್ದೀನಿ, ಅಂದರೆ ತುಂಬ ಫೋನ್ ಮಾಡಿದಾಗ ತುಂಬಾ ಫೀಲ್ ಮಾಡಿದ್ರು. ಅಂದ್ರೆ 3 ತಿಂಗಳ ನಂತರ ಮೊಮ್ಮಗಳು ಕಾಲ್ ಮಾಡಿದ್ದು ಅಂತೇಳಿ ಡೈಲಿ ಅಳ್ತಾ ಇದ್ರು. ಡೈಲಿ ಹೇಳ್ತಾ ಇದ್ರು. ನಾನು ಕೂಡ ಅಲ್ಲಿಂದ ಅಳ್ತಾ ಇದ್ದೀನಿ. ಈಗ ಮುಂದೆ ಮುಂದೆ ಬ್ಲಾಗ್ ಅನ್ನು ಕಂಟಿನ್ಯೂ ಮಾಡ್ತೀರಾ? ಇದೆ ಹಾಕಿ ಪ್ಲೀಸ್. ಈಗ ಮುಂದೆ ಬ್ಲಾಗ್ ಮಾಡ್ತೀರಾ, ಕಂಟಿನ್ಯೂ ಮಾಡ್ತೀರಾ? ಮುಂದೆ ಏನು ಪ್ಲಾನ್? ಸರ್ ಸೇಮ್ ಪ್ಲಾನ್. ಇವತ್ತೆಂತ ಪ್ಲಾನ್ ನಾನು ಡಿಸೈಡ್ ಮಾಡಲಿಲ್ಲ. ಓಕೆ, ಥ್ಯಾಂಕ್ ಯು ಹಸು ಸರ್. ಇವತ್ತೇ ನಾನು ಸರ್, ನೀವು ಒಂದೇ ಕ್ವಶನ್ 10 ಸತಿ ಕೇಳ್ತೀರಲ್ಲ. ಇವತ್ತೇ ನಾನು ಬಿಗ್ ಬಾಸ್ ಅಲ್ಲಿ ಬಂದಿದ್ದು, ಇವತ್ತೇ ಇದ್ದೇ ಇದ್ದಾರೆ. ಇದೆ ಕಂಟಿನ್ಯೂ ಮಾಡ್ತೀರಲ್ವಾ, ಬಿಟ್ಕೊಡಲ್ಲ. ಇದೆ ತಗೊಂಡ್ ಬರ್ಬೇಕು, ಯಾವಾಗ ನಾವು ನೋಡ್ತೀನಿ ನಾನು. ಈಗ MLA ಮನೆಗೆ ಬಂದ್ರಿ, ಏನ್ ಹೇಳಿದ್ರು ಶಾಸಕರು? ಥ್ಯಾಂಕ್ ಯು ಸೋ ಮಚ್. ಶಾಸಕರು ಏನ್ ಹೇಳಿದ್ರು? MLA ಅವರು ಮನೆಗೆ ಬಂದ್ರಿ. ಹೌದು, ಅವರಿಗೆ ಕೂಡ ತುಂಬಾ ಖುಷಿ ಆಯ್ತು, ನನಗೆ ಕೂಡ ತುಂಬಾ ಖುಷಿ ಆಯ್ತು. ತುಳು ಮಾತಾಡ್ತಾ ಇದ್ರಿ, ತುಳು ಮತ್ತೆ ಹಿಂದಿ ಇತ್ತು. ಬಿಗ್ ಬಾಸ್ಗೆ ಹೋದ ನಂತರ ಕನ್ನಡ ಆಯಿತು. ಸೊ ಈಗ ಮತ್ತೆ ನೀವು ತುಳು ಮತ್ತೆ ಹಿಂದಿಗೆ ಹೇಗೆ ಅಡ್ಜಸ್ಟ್ ಆಗ್ತೀರಿ? ಅಡ್ಜಸ್ಟ್ ಆಗ್ಲಿಕ್ಕೆ ಅಯ್ಯೋ, ಜನ ಅವರು ಇವತ್ತೇ ಮಾತಾಡಿದ್ರೆ ಅಡ್ಜಸ್ಟ್ ಆಗ್ತೀನಿ. ಅಲ್ಲಿ ಅಂತ ಫುಲ್ ಟೈಮ್ ಕನ್ನಡನೇ ಮಾತಾಡುದಲ್ವಾ. ನೆನಪು ಶಕ್ತಿ ಸತ್ಯ, ನೆನಪು ಶಕ್ತಿ ಪೂರ ಪಾಪುಲರ್ ನಂಬರ್ನ ನೆನಪು ಪೂಜಿ, ಪದ್ಯನ ನೆನಪು ಪೂಜಿ, ದಾಲಜಿ ಪೂರ ಉಂದಾಪುಂಡು ಪೂರ ಮರ್ತು ಪೋಪ ಎಲ್ಲ ಮರ್ತು ಹೋಗ್ತೀವಿ ನಾವು ಅಲ್ಲಿ. ಜಸ್ಟ್ ನಮಗೆ ನಮ್ಮ ಪ್ರಪಂಚನೇ ಅದೇ ಆಗುತ್ತೆ. ಒಳಗೆ ಒಂದು ಪ್ರಪಂಚ ಉಂಟಂತ ಗೊತ್ತೇ ಇರಲ್ಲ ನಮಗೆ, ತಲೆಯಲ್ಲಿಯೇ ಕೂಡ ಇರಲ್ಲ. ಮಧ್ಯದಲ್ಲಿ ನಮ್ಮ ಎಲ್ಲ ಇದೆ ಎಲ್ಲ ಸ್ವಲ್ಪ ನೆನಪಾಗುತ್ತೆ. ಬಟ್ ಆ ಟೈಮ್ ಎಲ್ಲ ಸರ್ ನಿಮ್ಗೆ ಅಲ್ಲ ಚಪ್ಪಾಳೆ ಕೊಟ್ಟಾಗ ಅವ್ರಿಗೊಂದೇ ನೀವು ಕಣ್ಣು ನೋಡಿದ್ರಿ, ಅದು ಹೇಗೆ? ಜಸ್ಟ್ ಹೀಗೆಲ್ಲ ಮಾಡಿದ್ದೀನಿ. ಚೈತ್ರಕ್ಕ ಇದ್ದಾರಲ್ವಾ, ನಮ್ಮ ಚೈತ್ರಕ್ಕ, ಅವರು ನನ್ನ ಬಗ್ಗೆ ಅಂತ ಹೇಳುವಾಗ ನನ್ಗೆ ಒಂದು ಮಾತಾಡ್ಲಿಕ್ಕೆ ಇತ್ತು. ಅದಕ್ಕೆ ನಾನು ನನ್ಗೊಂದು ಹೇಳಲಿಕ್ಕೆ ಅವಕಾಶ ಕೊಡಿ ಅಂತ. ಹಾಗೆ ಅಯ್ಯೋ, ತುಂಬಾ ಮಿಸ್ ಮಾಡ್ತೀನಿ. ನನ್ನ ಇಲ್ಲಿ ಬಾಡಿ ಇಲ್ಲಿ ಉಂಟು, ಬಟ್ ನನ್ನ ಮನಸ್ಸು ಉಂಟಲ್ವಾ ಅಲ್ಲಿಯೇ ಉಂಟು. ಆಟಲೆಯೇ ಬಾಡಿಯವು ಅಂದ್ರೆ ಎಷ್ಟು ನಾವು ಆದ್ರೆ ಕೂಡ ಅದೇ ಬೇಕು. ಇವತ್ತೇ ಅದೇ ಪ್ರಾಬ್ಲಮ್ ಅಲ್ಲಿ. ಇವತ್ತೆಂತ ಆಯ್ತು ಅಂದ್ರೆ ನಾನು ಇವತ್ತೇ ಹೀಗೆ ಇದ್ದೀನಿ, ಅಂದ್ರೆ ಹೀಗೆ ಒಂದು ಫುಲ್ಲು ನಾನು ಐ ಆಮ್ ನಾಟ್ ದಿ ರಿಯಲ್ ಮೀ.